ಮಲ್ಪೆ ಕಡಲ ತೀರಕ್ಕೆ ನಿತ್ಯ ಜನಸಾಗರವೇ ಹರಿದು ಬರುತ್ತೆ. ಮುಸ್ಸಂಜೆ ಕಾಲದಲ್ಲಿ ಸಮುದ್ರದ ಅಲೆಗಳ ಜೊತೆಗೆ ಆಟವಾಡಲು ನೂರಾರು ಜನ ಬಂದ್ರೆ ಮರಳಿನಲ್ಲಿ ಹೆಜ್ಜೆ ಹಾಕಿ ಮೈ ಮರೆಯುವ ಮಂದಿ ಸಾವಿರಾರು. ಆದರೆ ಇವತ್ತು ಮಲ್ಪೆಯ ಕಡಲ ಕಿನಾರಿಗೆ ಬಂದವರಿಗೆ ಬಾಯಲ್ಲಿ ನೀರೂರಿಸುವ ಸೀಫುಡ್ ಖಾದ್ಯದ ಜೊತೆಗೆ ಅಪರೂಪದ ಕಲ್ಚರಲ್ ಪ್ರೋಗ್ರಾಂ ಹೊಸ ಲೋಕಕ್ಕೆ ಕರೆದೊಯ್ಯುವಂತೆ ಮಾಡಿತು. ಏನದು? ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ವೀಕೆಂಡ್ ಬಂದ್ರೆ ಸಾಮಾನ್ಯವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಮಲ್ಪೆ ಬೀಚಲ್ಲಿ ಜಮಾಯಿಸ್ತಾರೆ. ಆದ್ರೆ ಈಗ ಪ್ರವಾಸಿಗರ ದಂಡು ಮಲ್ಪೆಯ ಸಮುದ್ರದತ್ತ ಬರಲು ವಿಶೇಷ ಕಾರಣ ಹೊಂದಿದೆ. ಅದು ಸೀ ಫುಡ್ ಫೆಸ್ಟ್. ಹೌದು, ಉಡುಪಿಯ ಮಲ್ಪೆ ಬೀಚಿನಲ್ಲಿ ನಡೆಯುತ್ತಿರೋ ಸೀ ಫುಡ್ ಫೆಸ್ಟ್ ಜನರನ್ನ ಸೂಜಿಗಲ್ಲಿನಂತೆ ಸೆಳೆತಾ ಇದೆ. ಮುಖ್ಯವಾಗಿ ಬಗೆ ಬಗೆಯ ಮೀನಿನ ಖಾದ್ಯಗಳು ಪ್ರವಾಸಿಗರ ಬಾಯಲ್ಲಿ ನೀರೂರುವಂತೆ ಮಾಡುತ್ತವೆ. ಅಂಚಲ್, ಕಾಣೆ, ಮಾಂಜಿ, ಸಿಗಡಿ ಮುಂತಾದ ಬಗೆ ಬಗೆಯ ಮೀನು ಖಾದ್ಯಗಳು, ಫಿಶ್ ಬಿರಿಯಾನಿ, ಫಿಶ್ ಬರ್ಗರ್, ಸಿಗಡಿ ಬಿರಿಯಾನಿ, ಫಿಶ್ ತವಾ ಫ್ರೈ, ಫ್ರಾನ್ಸ್ ಚಿಲ್ಲಿ, ಬೊಂಡಾಸ್ ಚಿಲ್ಲಿ, ಟಿಕ್ಕಾ ಬಿರಿಯಾನಿ ಒಂದೇ ಎರಡೇ. ದೂರದೂರಿನ ಪ್ರವಾಸಿಗರು ಕರಾವಳಿಯ ಸೀ ಫುಡ್ ಖಾದ್ಯಗಳನ್ನ ಚಪ್ಪರಿಸಿ ತಿನ್ನುವ ಯೋಗ. ಪ್ರತಿ ಬಗೆಯ ಖಾದ್ಯಗಳಿಗೆ 100 ರಿಂದ 150 ರೂಪಾಯಿ ದರ ನಿಗದಿಯಾಗಿತ್ತು. ಪ್ರವಾಸಿಗರನ್ನ ಸೆಳೆಯುವ ಹಾಗೂ ಪ್ರವಾಸಿಗರಿಗೆ ಮೀನಿನ ಖಾದ್ಯವನ್ನ ಪರಿಚಯಿಸುವ ಉದ್ದೇಶದಿಂದಲೇ ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ ಈ ಸೀ ಫುಡ್ ಫೆಸ್ಟ್ ಅನ್ನು ಹಮ್ಮಿಕೊಂಡಿದೆ. ಸಮುದ್ರದಲ್ಲಿ ಸಿಗೋ ಮೀನಿನ ರುಚಿ ರುಚಿಯಾದ ಖಾದ್ಯಗಳನ್ನ ಬಾಯಿ ಚಪ್ಪರಿಸುತ್ತಾ ಸಮುದ್ರದ ಅಲೆಗಳ ಜೊತೆಗೆ ಸಂಗೀತ ರಸ ಸಂಜೆ ಸವಿತ್ರೆ ಸ್ವರ್ಗವೇ ಧರೆಗಿಳಿದ ಅನುಭವ. ನೆಹರು ಯುವ ಕೇಂದ್ರ ಆಯೋಜಿಸಿದ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ ಪ್ರವಾಸಿಗರ ಮನಸ್ಸಿಗೆ ಮತ್ತಷ್ಟು ಮುತ ನೀಡಿತು. ಕರ್ನಾಟಕ ಕಲಾವಿದರು ಇಲ್ಲಿನ ಸಂಗೀತ ನೃತ್ಯ ಪ್ರದರ್ಶನ ನೀಡಿದ್ರೆ, ಉತ್ತರಾಖಂಡ ಕಲಾವಿದರು ಅಲ್ಲಿನ ಸಾಂಸ್ಕೃತಿಕ ವೈಭವದ ಸಭೆಯನ್ನ ಪ್ರವಾಸಿಗರಿಗೆ ಉಣಪಡಿಸಿದ್ರು. ಬೀಚಲ್ಲಿ ನಮ್ಮ ಉತ್ತರಾಖಂಡದವರು ಇದ್ದಾರೆ, ನಂತರ ನಮ್ಮ ಎಲ್ಲ ಸಹಪಾಠಿಗಳು ಇದ್ದಾರೆ. ಈ ನಮ್ಮ ಕರಾವಳಿಯಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ನಮ್ಮ ಹನುಮನ ಕಡೆ ನೆಹರು ಯುವ ಕೇಂದ್ರಕ್ಕೆ ತುಂಬ ಸ್ವಾಗತ ಕೋರುತ್ತೇನೆ. ತದನಂತರ ನಮಗೆ ಈ ಡ್ಯಾನ್ಸನ್ನು ಮಾಡಲಿಕ್ಕೆ ಇಂಥ ಒಂದು ಅಪರ್ಚುನಿಟಿ ಬಹಳ ಸಂತೋಷ ತಂದಿದೆ. ಉತ್ತರಾಖಂಡದಲ್ಲಿ ಬಂದು ಮಾಡಲಿಕ್ಕೆ, ಆನಂತರ ನಮ್ಮ ಕರ್ನಾಟಕ ನೃತ್ಯಗಳನ್ನು ಅವರು ಕೂಡ ನಮ್ಮ ಬಹಳಷ್ಟು ಹೊಂದಿಕೊಂಡಿದ್ದಾರೆ. ಅಂತ ಇಲ್ಲಿ ಊಟ ಆಯಿತು, ಆನಂತರ ಎಲ್ಲ ಆಯಿತು, ನಂತರ ಮೀನುಗಳು ಆಯಿತು, ಅವನ್ನೆಲ್ಲ ಹೊಂದ್ಕೊಂಡು ನಂತರ ಅವರು ನೃತ್ಯವನ್ನು ನಮಗೆ ತೋರ್ಪಡಿಸಿದ್ದಾರೆ, ನಮ್ಮ ನೃತ್ಯವನ್ನು ಅವರಿಗೆ ತೋರ್ಪಡಿಸ್ತೇವೆ. ಸೀ ಫುಡ್ ಫೆಸ್ಟಿವಲ್ ಅನ್ನು ನಾವು ಆಯೋಜಿಸಿದ್ದೇವೆ. ಇದಕ್ಕೆ ಒಳ್ಳೆ ರೀತಿಯ ರೆಸ್ಪಾನ್ಸ್ ಇದೆ ಟೂರಿಸ್ಟ್ ಅವರಿಂದ. ಇಲ್ಲಿ ವಿಶೇಷ ಏನಂದರೆ, ನಾವು ಸೀ ಫುಡ್ಡಲ್ಲಿ ನಾವು ಇಷ್ಟು ತವಾ ಫ್ರೈ, ಮಸಾಲಾ ಫ್ರೈ ಇದನ್ನೇ ನಾವು ಅವೈಲೇಬಲ್ ಈಸಿಯಲ್ಲಿ ಸಿಕ್ಕುವಂಥದ್ದು. ಬಟ್ ಫಿಶ್ ಬರ್ಗರ್ ಆಗಲಿ, ಫಿಶ್ ಚಿಪ್ಸ್ ಆಗಲಿ, ಮತ್ತು ಫಿಶ್ ಬಿರಿಯಾನಿ ಅಂಥ ವೆರೈಟಿ ಅಂಥದ್ದು ನಾವು ಎಕ್ಸ್ಪೆರಿಮೆಂಟ್ ಮಾಡಿ, ಸೊ ಇಲ್ಲಿ ಇರುವಂಥದ್ದು ಅಂಗಡಿಯವರಿಗೆ ಸಹ ಇನ್ನು ಮುಂದೆ ಅಂಥದ್ದು ಸರ್ವ್ ಮಾಡಬೇಕಂತ ಉದ್ದೇಶ, ಮತ್ತು ಇಲ್ಲಿ ಬಂದ ಟೂರಿಸ್ಟ್ ಅವರಿಗೆ ಸಹ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕೆ ಮಲ್ಪೆ ಬೀಚ್ ಒಂದು ಫಿಶ್ಗೆ ತುಂಬ ಪ್ರಸಿದ್ಧವಾದ ಹೆಸರು ಬಂದಿದೆ. ಒಟ್ಟಿನಲ್ಲಿ ಉಡುಪಿಯ ಮಲ್ಪೆಯ ಕಡಲ ಕಿನಾರಿಯಲ್ಲಿ ಉತ್ಸವದ ಸೊಬಗು ಕಳೆಗಟ್ಟಿದೆ. ಕೆಲವರು ನೀರಾಟದಲ್ಲಿ ಮೈಮರೆತ್ರೆ, ಹಲವರು ಸಂಗೀತದ ಜೊತೆಗೆ ಮತ್ಸ್ಯದ ಖಾದ್ಯ ಸವಿಯುತ್ತಾ ಮೈಮರೆತ್ರು. ಸಂಜೆಯ ಹೊತ್ತು ಬೋರ್ ಹೊಡೆದ್ರೆ ನೀವು ಮಲ್ಪೆ ಬೀಚಿಗೆ ಒಂದು ರೌಂಡ್ ಹಾಕಿ ಫುಲ್ ಎಂಜಾಯ್ ಮಾಡಿ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.